ಕೇರಳದ ಐಡೆಡ್ ಶಾಲೆಗಳ ಮುಖ್ಯೋಪಾಧ್ಯಾಯರ ಸೆಲ್ಫ್ ಡ್ರಾಯಿಂಗ್ ಆಫೀಸರ್ ಸವಲತ್ತು ಕಸಿದುಕೊಂಡ ಸೆಪ್ಟೆಂಬರ್ 30ರಂದು ಕೇರಳ ಹಣಕಾಸು ಇಲಾಖೆಯು ಹೊರತುಪಡಿಸಿದ ಆದೇಶದ ವಿರುದ್ಧ ಮಂಜೇಶ್ವರ ಸಹಾಯಕ ವಿದ್ಯಾಧಿಕಾರಿಗಳ ಕಚೇರಿಯ ಪರಿಸರದಲ್ಲಿ ಕೆಪಿಪಿಎಚ್ಎ ಮಂಜೇಶ್ವರ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆಯು ನಡೆಯಿತು. ಕುಬಣೂರು ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಕೆಪಿಪಿಎಚ್ಎ ಕಾಸರಗೋಡು ಜಿಲ್ಲಾ ಮಾಜಿ ಅಧ್ಯಕ್ಷರು ಆಗಿದ್ದ ಶ್ರೀಯುತ ಬಾಲಕೃಷ್ಣ ಶೆಟ್ಟಿಯವರು ಈ ಪ್ರತಿಭಟನಾ ಸಭೆಯನ್ನು ಉದ್ಘಾಟಿಸಿದರು. ಕೆಪಿಪಿಎಚ್ಎ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಾಕ್ರಬೈಲ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀನಿವಾಸ್ ರಾವ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಕೆಪಿಪಿಎಚ್ಎ ಮಂಜೇಶ್ವರ ಘಟಕದ ಅಧ್ಯಕ್ಷೆ ಹಾಗೂ ಕಳಿಯೂರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪಾವತಿ ಅಧ್ಯಕ್ಷತೆಯನ್ನು ವಹಿಸಿದರು. ಕೆಪಿಪಿಎಚ್ಎ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ಮಾಸ್ಟರ್, ಕಂದಲ್ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಯುತ ಉಣ್ಣಿಕೃಷ್ಣನ್ ಮಾಸ್ಟರ್ ಮೊದಲಾದವರು ಈ ಆದೇಶದಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಕೆಪಿಪಿಎಚ್ಎ ಮಂಜೇಶ್ವರ ಘಟಕದ ಕಾರ್ಯದರ್ಶಿ ಹಾಗೂ ಎಸ್ಎಟಿಎಲ್ಪಿ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀಯುತ ತೇಜೇಶ್ ಕಿರಣ್ ಸ್ವಾಗತಿಸಿದರು. ಕೆಪಿಪಿಎಚ್ಎ ಮಂಜೇಶ್ವರ ಘಟಕದ ಕೋಶಾಧಿಕಾರಿ ಹಾಗೂ ಸಜಂಕೆಲ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಶ್ರೀಧರ್ ಭಟ್ ಧನ್ಯವಾದವನ್ನವಿತ್ತರು. ಕೆಪಿಪಿಎಚ್ಎ ಮಂಜೇಶ್ವರ ಘಟಕದ ಹೆಚ್ಚಿನ ಸದಸ್ಯರು ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದರು. ಆ ಒಂದು ಕೌಂಟರ್ ಸೈನ್ ಮಾಡದೆ ಬಿಲ್ಲನ್ನು ಕೊಡುವಂತಹ ಆ ಒಂದು ಆರ್ಡರ್ನ ವಿರುದ್ಧವಾಗಿ ಮೊನ್ನೆ ಸೆಪ್ಟೆಂಬರ್ 30ನೇ ತಾರೀಕು GOP 85/2024 ಎಂಬೊಂದು ಆರ್ಡರ್ ಬಂದದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ವಿಚಾರದ ಬಗ್ಗೆ ಧರಣಿ ಮಾಡಲಿಕ್ಕೂ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಉಪಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಲತಾ ಮೇಡಮ್ ಅವರು ವಹಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಧರಣಿ ಪ್ರತಿಭಟನಾ ಸಭೆಯ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿದವರು ನಮ್ಮ ಹಿರಿಯರು. ಕುಬಣೂರು ಶಾಲೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸಿದಂತಹ, ಅದೇ ರೀತಿಯಲ್ಲಿ ಕೆಪಿಪಿಎಚ್ಎಯ ಜಿಲ್ಲಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಆಗಿರುವಂತಹ ಬಾಲಕೃಷ್ಣ ಸರ್ ಅವರೇ, ಅದೇ ರೀತಿಯಲ್ಲಿ ಕೇಂದ್ರ ಅಥವಾ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದಂಥ ಉಮೇಶ್ ಸರ್, ಹಾಗೆ ಮಹಿಳಾ ಸಂಘಟನೆಯ ಕನ್ವೀನರ್ ಅಂತ ರೇಣುಕಾ ಟೀಚರ್, ಅದೇ ರೀತಿಯಲ್ಲಿ ಕೆಪಿಪಿಎಚ್ಎಯ ಮಂಜೇಶ್ವರ ಜೈ ಕೆಪಿಪಿಎಚ್ಎ, ಜೈ ಜೈ ಕೆಪಿಪಿಎಚ್ಎ, ജയ് ജയ് കെപിപിഎച്ച്എ. ഒന്നിച്ചൊന്നായി ജോലി ചെയ്യും അധ്യാപകരെയും ജീവനക്കാരെയും എയ്ഡഡ് എന്നും ഗവൺമെന്റ് എന്നും തരം തിരിച്ച് തട്ടുകളാക്കി വിവേചനത്തിന് മുദ്ര കുത്തി ശമ്പള ബില്ലുകൾ പിടിച്ചുവെച്ച് ദ്രോഹിക്കുന്ന സർക്കാരെ ഇതെന്ത് ന്യായം, ഇതെന്ത് നീതി, ഇതെന്ത് നീതി? മറുപടി പറയൂ സർക്കാരെ. ഒന്നിച്ചൊന്നായി ജോലി ചെയ്യും അധ്യാപകരെയും ജീവനക്കാരെയും എയ്ഡഡ് എന്നും ഗവൺമെന്റ് എന്നും തരം തിരിച്ച് തട്ടുകളാക്കി